ದೀಪಾವಳಿಯ ಸಂದರ್ಭದಲ್ಲಿ ಸಾಂಪ್ರದಾಯಿಕ ಗೂಡು ದೀಪಗಳನ್ನು ತಯಾರಿಸುವುದೇ ಒಂದು ವಿಶಿಷ್ಟ ಕಲೆ. ಇಂತಹ ಕಲೆಯನ್ನು ಕರಗತ ಮಾಡಿಕೊಂಡ ಉಡುಪಿ ಜಿಲ್ಲೆಯ ಯುವತಿಯರ ತಂಡವೊಂದು ಬಗೆ ಬಗೆಯ ಆಕಾಶ ಬುಟ್ಟಿಗಳನ್ನು ತಯಾರು ಮಾಡಿದೆ. ಬನ್ನಿ ನಾವು ಈ ಕುರಿತು ಒಂದು ಝಲಕನ್ನು ನೋಡ್ಕೊಂಡು ಬರೋಣ. ಬೆಳಕಿನ ಹಬ್ಬ ದೀಪಾವಳಿ ಬಂದು ಬಿಟ್ಟಿದೆ. ಪಟಾಕಿ, ಗೂಡು ದೀಪ, ಬಣ್ಣದ ಹಣತೆಗಳ ವ್ಯಾಪಾರ ಜೋರಾಗಿದೆ. ಅದರಲ್ಲೂ ಮನೆಯ ಮುಂದೆ ಮಿನುಕುವ ಗೂಡು ದೀಪ ಮೇಲೇರಿದೆ. ಇದೀಗ ಚೀನಿ ಗೂಡು ದೀಪಗಳಿಗೆ ಸೆಟ್ಟು ಹೊಡೆಯುವಂತೆ ಸಾಂಪ್ರದಾಯಿಕ ಗೂಡು ದೀಪಗಳನ್ನ ತಯಾರಿಸ್ತಾ ಇದೆ ಉಡುಪಿಯಲ್ಲಿ ಹೆಣ್ಣು ಮಕ್ಕಳ ತಂಡ. ಹಿಂದೆ ಜನ ಚೀನಿ ಗೂಡು ದೀಪಗಳನ್ನ ಹೆಚ್ಚಾಗಿ ತೆಗೆದುಕೊಳ್ತಾ ಇದ್ರು. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಚೀನಿ ಗೂಡು ದೀಪಗಳನ್ನ ಓವರ್ಟೇಕ್ ಮಾಡಿ ಸಾಂಪ್ರದಾಯಿಕ ಗೂಡು ದೀಪಗಳನ್ನ ಮಾರುಕಟ್ಟೆಯಲ್ಲಿ ವಿಶೇಷ ಬೇಡಿಕೆಯನ್ನ ಸೃಷ್ಟಿಸಿಕೊಂಡಿದೆ. ಇದನ್ನೇ ರೈಟ್ ಟೈಮ್ ಅಂತ ಯುವತಿಯರ ತಂಡ ಕಳೆದ 4 ವರ್ಷಗಳಿಂದ ಸಾಂಪ್ರದಾಯಿಕ ಗೂಡು ದೀಪಗಳನ್ನ ತಯಾರಿಕೆ ಮಾಡ್ತಾ ಇದೆ. ನಮ್ಮ ಅಜ್ಜಿಯ ಕಾಲದಿಂದ ಸಹ ಇಂಥದ್ದೇ ಮಾಡ್ತಾ ಬಂದಿದೆ. ಅದನ್ನು ನೋಡಿ ನಾವು ಕಲ್ತ್ಕೊಂಡು ಬಂದಿದ್ದೇವೆ. ನಾವಿಲ್ಲಿ ಎಲ್ಲ ಒಟ್ಟಾಗಿ ಲಾಕ್ಡೌನ್ ಸಮಯದಲ್ಲಿ ಒಟ್ಟಾಗಿ ಮಾಡುವಂಥ ಇಂಥ ನಿರ್ಧಾರವನ್ನು ಮಾಡಿದ್ದೇವೆ. ಮತ್ತು ಇದು ಮಾಡಲಿಕ್ಕೆ ಅಷ್ಟೇನು ಕಷ್ಟ ಇಲ್ಲ. ಇದು ಕಟ್ಟಲಿಕ್ಕೆ ಮಾತ್ರ ಸ್ವಲ್ಪ ಕಷ್ಟ ಇರೋದು. ಇದನ್ನು ನೂಲು ಮತ್ತು ಫೆವಿಕಾಲಿಂದ ಯೂಸ್ ಮಾಡಿ ಆಮೇಲೆ ಕಟ್ಟಿ ಆಮೇಲೆ ಅದಕ್ಕೆ ನಾವು ಪ್ಲಾಸ್ಟಿಕ್ ರಹಿತವಾಗಿ ಇದನ್ನು ಮಾಡ್ತಾ ಇದ್ದೇವೆ. ಇದು ತುಂಬ ನೋಡಲಿಕ್ಕೆ ಸಹ ಅಷ್ಟು ತುಂಬ ಚೆಂದಾಗಿ ಕಾಣ್ತದೆ. ದೂರದಲ್ಲಿ ನೋಡಿದ್ರೆ ಇನ್ನೂ ಚೆಂದಾಗಿ ಕಾಣ್ತದೆ. ಮತ್ತು ಇದಕ್ಕೆ ತುಂಬ ಬೇಡಿಕೆ ಇದೆ, ಬೇರೆ ಬೇರೆ ಅಂಗಡಿಯಲ್ಲಿ ಬರ್ತಾರೆ. ದೀಪಾವಳಿ ಹಬ್ಬದ ಮುಂಚಿತವಾಗಿ 4 ತಿಂಗಳ ಮೊದಲೇ ಹೆಣ್ಣು ಮಕ್ಕಳ ತಂಡ ಬಿದಿರಿನ ಗೂಡು ದೀಪಗಳನ್ನ ತಯಾರಿಸಲು ಶುರು ಮಾಡ್ತಾರೆ. ಪ್ಲಾಸ್ಟಿಕ್ ರಹಿತವಾದ ಗೂಡು ದೀಪ ಅಪ್ಪಟ ಮಂಟಪ ಶೈಲಿಯನ್ನ ಹೋಲುತ್ತೆ. ಗೂಡು ದೀಪದ ಒಳಗೆ ಹಣತೆ ಅಥವಾ ಲೈಟ್ ಇಡುವುದಕ್ಕೂ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬಣ್ಣದ ಕಾಗದಗಳನ್ನ ಅಂಟಿಸಿ ವಿಶೇಷ ಮೆರುಗು ಕೂಡ ನೀಡ್ತಾರೆ. ಸದ್ಯ ಕೃಷ್ಣನೂರಿನ ಈ ಯುವತಿಯರು ತಯಾರಿಸುವ ಗೂಡು ದೀಪಗಳಿಗೆ ಸಖತ್ ಡಿಮ್ಯಾಂಡ್ ಇದೆಯಂತೆ. ಪಟಾಕಿ ಕಡಿಮೆ ಆದ್ರಿಂದ ನಮಗೆ ಈ ಟ್ರೆಡಿಷನಲ್ ಗೂಡು ದೀಪಗಳು ತುಂಬ ತಗೊಳ್ತಾ ಇದ್ದಾರೆ. ತುಂಬ ಜನಗಳು ಅದನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಇತ್ತೀಚಿನ ದಿನಗಳಲ್ಲಿ ಫ್ಯಾಷನ್ ಗೂಡು ದೀಪಗಳನ್ನು ತುಂಬ ತಗೊಳ್ತಾ ಇದ್ರು. ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತದೆ. ಅಂದರೆ ತುಂಬ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣ್ತದೆ ಅಂತ. ಮತ್ತು ಅದು ಮಾಡಲಿಕ್ಕೆ ಏನು ಟೈಮ್ ವೇಸ್ಟ್ ಇಲ್ಲ. ಸೀದಾ ಹೋಗಿ ತಗೊಳ್ಳೋದು, ಮನೆಯಲ್ಲಿಡೋದು ಅಷ್ಟೇ ಆಗ್ತದೆ. ಬಟ್ ಅದರಲ್ಲಿ ಮಾಡೋ ಒಂದು ಎಂಜಾಯ್ಮೆಂಟ್, ಆ ಕ್ರಾಫ್ಟ್ ಮೆಟೀರಿಯಲ್ಸ್ ತುಂಬ ಖುಷಿ ಕೊಡ್ತದೆ. ಅದು ನಾವು ಈ ಒಂದು ಕೆಲಸವನ್ನು ಗ್ರೂಪಾಗಿ ಮಾಡ್ತಾ ಇದ್ದೇವೆ. ನಾವೊಂದು 5 to 6 ಮೆಂಬರ್ಸ್ ಸೇರಿ ಮಾಡ್ತಾ ಇದ್ದೇವೆ. ಬೇಡಿಕೆ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ನಾವು 5 ಇಯರ್ಸಿಂದ ಸ್ಟಾರ್ಟ್ ಮಾಡಿದ್ದೇವೆ ಇದನ್ನು ಮಾಡಲಿಕ್ಕೆ. ಮೊದಲಿದ್ದಕ್ಕೆ ತುಂಬ ಬೇಡಿಕೆ ಇರಲಿಲ್ಲ, ಬಟ್ ಇವಾಗ ತುಂಬ ಬೇಡಿಕೆ ಬರ್ತಾ ಇದೆ. ಆಲ್ಮೋಸ್ಟ್ ನಾವು ಎಲ್ಲ ಅಂಗಡಿಗಳಿಗೂ ಸೇಲ್ ಮಾಡ್ತಾ ಇದ್ದೇವೆ. ಒಂದು ಬಂಡಲ್ ಆಗಿ ತುಂಬ ಸೇಲ್ ಮಾಡ್ತಾ ಇದ್ದೇವೆ. 20-25 ಸೆಟ್ಸ್ ಎಲ್ಲ. ಒಟ್ನಲ್ಲಿ ದೀಪಾವಳಿಯಂದು ಸಾಂಪ್ರದಾಯಿಕ ಗೂಡು ದೀಪಗಳನ್ನ ಮನೆಯ ಮುಂದೆ ಇರಿಸಿ ಹಣತೆಯನ್ನ ಬೆಳಗಿಸಿದ್ರೆ ಅದರ ಖುಷಿನೇ ಬೇರೆ. ನಮ್ಮ ದೇಶೀಯ ಸಂಸ್ಕೃತಿ ಕೂಡ ಬೆಳೆಸಿದಂತಾಗುತ್ತದೆ. ಈ ಬಾರಿ ಪರಿಸರಕ್ಕೆ ಹಾನಿಕಾರಕ ಪಟಾಕಿಯನ್ನ ಸ್ವಲ್ಪ ಕಡಿಮೆ ಮಾಡಿ ಗೂಡು ದೀಪ ಹಾಗೂ ಬಣ್ಣದ ಹಣತೆಗಳೊಂದಿಗೆ ಹಬ್ಬವನ್ನ ಸೆಲೆಬ್ರೇಟ್ ಮಾಡಿ ಅನ್ನೋದು ನಮ್ಮ ಆಶಯ. ಪ್ರಮೋದ್ ಸುವರ್ಣ ಕಟ್ಪಾಡಿ, ನಮ್ಮ ಕುಡ್ಲ ನ್ಯೂಸ್ 24/7 ಉಡುಪಿ.